ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಜಯಲಕ್ಷ್ಮಿ ಗ್ರೈಂಡರ್ಸ್ ಅಂಡ್ ಹೋಮ್ ಅಪ್ಲಯನ್ಸಸ್. ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ ಡಬಲ್ ಸ್ಟಾರ್, ಸಂತೋಷ್ ಕುಚಲಕ್ಕಿ ಹಾಗೂ ಅವಲಕ್ಕಿ. ಪ್ಯೂರ್ ಅಂಡ್ ಫ್ರೆಶ್ KC ಕೌಗಿ ಸಿನ್ಸ್ 1965, ನಾನಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ದಾಲ್, ವಿದ್ಯಾ ಕಾಫಿ, ಐಶ್ವರ್ಯ KT ಸ್ಪೆಷಲ್ ಟೀ. Oh, that's nice, Arati. Seema, just run. ಇದೇಗೆ ಎಲ್ಲಾ ಗೃಹಿಣಿಯರು ತುಂಬಾ ಖುಷಿಯಾಗಿದ್ದಾರೆ. ವಿಜಯಲಕ್ಷ್ಮಿ ನಮ್ಮ ಪರ್ಫೆಕ್ಟ್ ಕಿಚನ್ ಕಂಪ್ಯಾನಿಯನ್. ಅದು ನಮ್ಮ ಎಲ್ಲ ಕೆಲಸಗಳನ್ನ ಸುಲಭವಾಗಿ ಮತ್ತು ಪರಿಪೂರ್ಣತೆಯಿಂದ ಮಾಡುತ್ತದೆ. ಹಾಯ್, ನಮಸ್ಕಾರ ವೀಕ್ಷಕರೇ. ಇದು ವಿಜಯಲಕ್ಷ್ಮಿ ಹೋಮ್ ಅಪ್ಲಯನ್ಸಸ್ ಹಾಗೂ ಗ್ರೈಂಡರ್ಸ್ ಅರ್ಪಿಸುವ ನಮ್ಮ ಸುರುಚಿ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ ಡಬಲ್ ಸ್ಟಾರ್ ಅವಲಕ್ಕಿ ಹಾಗೂ ಕುಚಲಕ್ಕಿ, KC ಶುದ್ಧ ಹಸುವಿನ ತುಪ್ಪ, ನಾನಾ ಮಸಾಲ, ಪೋಸ್ಟ್ಮ್ಯಾನ್ ತೂರ್ದಾಲ್, ಐಶ್ವರ್ಯ KT ಸ್ಪೆಷಲ್ ಟೀ, ಹಾಗೆಯೇ ವಿದ್ಯಾ ಕಾಫಿ. ಓಕೆ, ನಮ್ಮ ಸುರುಚಿ ಅಡುಗೆ ಮನೆಯಲ್ಲಿ ನೀವು ವಿಶೇಷವಾದ ಖಾದ್ಯ, ವಿಶೇಷವಾದ ಅಡುಗೆನ ಡೈಲಿ ನೋಡ್ತಾ ಇರ್ತೀರ. ಹಾಗೆ ಇವತ್ತು ಸ್ಪೆಷಲ್ ಆಗಿ ನಮ್ಮ ಜೊತೆ ಅನುರಾಧ ಮೇಡಮ್ ಇದ್ದರೆ, ಅವ್ರು ಏನು ಸ್ಪೆಷಲ್ ಅಡುಗೆ ಮಾಡ್ತಾರೆ, ಏನು ಸ್ಪೆಷಲ್ ಡಿಶ್ ಮಾಡ್ತಾರೆ ಅಂತ ಅವ್ರ ಜೊತೆ ಕೇಳೋಲ್ಲ. ಹಾಗಾದರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ಹಾಯ್ ಮ್ಯಾಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಾ? ಹುಷಾರಿದ್ದೀವೆಲ್ಲ. ನಾವು ಕೂಡ ಹುಷಾರಾಗಿದ್ದೀವಿ. ನೀವು ಸುಮಾರು ಟೈಮಿಂದ ಮತ್ತೆ ಅಡುಗೆ ಮನೆ ಬಂದಿದ್ದೀರಲ್ಲ, ಏನು ಮಾಡ್ತಾ ಇದ್ದೀರಾ? ಅಂದರೆ ಸಂಗೀತ ಡ್ಯಾನ್ಸ್ ಅಲ್ಲ, ಟೀಚರ್ ಅಲ್ಲ, ನಾವು ಕಲೀಲಿಕ್ಕೆ ಹೋಗುದು. ಕಲೀಲಿಕ್ಕೆ ಹೋಗ್ತಾ ಇದ್ದೀರಾ? ಸನಾತನ ನಾಟ್ಯಾಲಯ ಅಂತ ಮಂಗಳೂರಿದ್ದು, ಅಲ್ಲಿ ಕಲೀಲಿಕ್ಕೆ ಹೋಗುದು. ಓಕೆ, ಪ್ರೋಗ್ರಾಮ್ ಎಲ್ಲ ಕೊಡ್ತಾ ಇದ್ದೀರಾ? ಹೇಗೆ? ಪ್ರೋಗ್ರಾಮ್ ಎಲ್ಲ ಕೊಡ್ತೇವೆ, ನವರಾತ್ರಿ ಟೈಮ್ ಅಲ್ಲೆಲ್ಲ ಕೊಟ್ಟಿದ್ದೀರಲ್ಲ. ಓಕೆ, ಹಾಗಾಗಿ ಸ್ವಲ್ಪ ಬ್ಯುಸಿಯಲ್ಲಿ ಇದ್ದೀರಾ? ಓಕೆ, ಸ್ಪೆಷಲ್ ಆಗಿ ಇವತ್ತು ಆ ಬ್ಯುಸಿಯ ನಡುವಲ್ಲಿ ನಮ್ಮ ಸುರುಚಿ ಅಡುಗೆ ಮನೆ ಬಂದಿದ್ದೀರಾ. ಏನು ಸ್ಪೆಷಲ್ ಅಡುಗೆ ಮಾಡ್ತಿದ್ದೀರಿ? ಇವತ್ತೊಂದು ಪಾವ್ ಮಸಾಲ ಉಪ್ಪಿಟ್ಟು ಮಾಡುವ. ಪಾವ್ ಮಸಾಲ ಉಪ್ಪಿಟ್ಟು. ಓಕೆ, ಇನ್ನೊಂದು ಸಲಾಡ್ ಮಾಡುವ. ಸಲಾಡ್ ಅಲ್ಲ? ಓಕೆ, ಅದು ಸಲಾಡ್ ನಾರ್ಮಲ್ ಇದಕ್ಕೆ ಯಾವುದಕ್ಕೆ ನಾವು ಬಿರಿಯಾನಿ ಆ ಥರಕ್ಕೆ ಯೂಸ್ ಮಾಡ್ತೇವೆ? ಆ ಥರ ಅಲ್ಲ, ಈಗ ಬೇಸಿಗೆ ಅಲ್ವಾ, ಸೊ ಸ್ವಲ್ಪ ದೇಹ ತಂಪಾಗ್ಲಿ ಅಂತ ಸ್ವಲ್ಪ ಸ್ಪೈಸಿ ಆದ ಸಲಾಡ್. ಹೌದು, ಹಾಗೆ ತಿನ್ಬೋದು. ಹಾಗೆ ತಿನ್ಬೋದಲ್ಲ, ಆದರೆ ಅದು ಗಮ್ಮತ್ ಇರ್ಬೋದು. ಈ ಟೈಮಿಗೆ, ಈ ವೆದರಿಗೆ ಅದೆಲ್ಲ ಮ್ಯಾಚಿಂಗ್ ಆಗ್ತದೆ. ಓಕೆ, ಒಂದು ಸಲಾಡ್, ಇನ್ನೊಂದು ಸ್ಪೆಷಲ್ ಆಗಿ ಪಾವ್ ಮಸಾಲ ಉಪ್ಪಿಟ್ಟು. ಎರಡು ಮಟ್ಟಿಗೆ ಅಡುಗೆ ಮನೆಗೆ ಹೋಗುವ. ಎಸ್, ಅಡುಗೆ ಮನೆ ಒಂದಾಯ್ತು. ಈಗ ಸ್ಪೆಷಲ್ ಆಗಿ ಫಸ್ಟ್ ಇದು ಪಾವ್ ಮಸಾಲ ಉಪ್ಪಿಟ್ಟಲ್ಲ. ಇಂಗ್ರೀಡಿಯೆಂಟ್ಸ್ ಜಾಸ್ತಿ ಇಟ್ಕೊಂಡಿದ್ದೀರಾ? ಇಂಗ್ರೀಡಿಯೆಂಟ್ ಜಾಸ್ತಿ ಇದ್ರು ಬೇಗ ಆಗುವಂಥದ್ದು. ಓಕೆ, ಸ್ಟಾರ್ಟ್ ಮಾಡುವ. ಏನು ಫಸ್ಟಿಗೆ? ಮೊದಲು ಒಂದು ಮಿಕ್ಸಿ ಜಾರ್ ಕೊಡಿ ನನಗೆ. ಫಸ್ಟಿಗೆ ಮಿಕ್ಸಿ ಬೇಕಾ? ಅಂದರೆ ಇದನ್ನು ಯಾವುದು ಎಲ್ಲವನ್ನ ಮಿಕ್ಸ್ ಮಾಡ್ಕೊಳ್ತಿದ್ದೀರಾ? ಇಲ್ಲ, ಮೊದಲು ಒಂದು ಪಾವ್, ನಾವು ಪಾವ್ ಉಪ್ಪಿಟ್ಟಲ್ವಾ, ಸೊ ಇದು ಫಸ್ಟ್ಗೆ ನಾವು ಪೌಡರ್ ಮಾಡ್ಕೊಳ್ಳೋಣ. ಅದನ್ನು ಪೌಡರ್ ಮಾಡ್ಕೊಳ್ಬೇಕಲ್ಲ, ಪೀಸ್ ಮಾಡಿ. ಓಕೆ, ಇದಕ್ಕೆ ಯಾಕೆ ನೀವು ಉಪ್ಪಿಟ್ಟು ಅಂತೇಳಿ ಹೆಸರು ಕೊಟ್ಟಿದ್ದು? ಉಪ್ಪಿಟ್ಟು ಅಂತ ಮತ್ತೆ ಹೇಳಿದಾಗ ಎಲ್ಲರಿಗೆ ಉಪ್ಪಿಟ್ಟ ಅಂತ ಹೇಳ್ತಾರಲ್ವಾ. ಸೊ ಇದೀಗ ನಮ್ದು ಸಂಜೆ ಅದೊಂದು ಟೀ ಟೈಮ್ಸ್ಗೂ ನಮ್ಗೆ ಮಾಡ್ಬೋದು. ಬ್ರೇಕ್ಫಾಸ್ಟ್ ಅಲ್ಲ, ಟೀ ಟೈಮ್ಸ್ಗೂ ಮಾಡ್ಬೋದು. ಆ ಥರ ಫಸ್ಟ್ ಇಷ್ಟನ್ನು ನಾವು ಹುಡಿ ಮಾಡ್ಕೊಳ್ಳುವ. ಓಕೆ, ಇಷ್ಟನ್ನು ಈಗ ಹುಡಿ ಮಾಡಿಕೊಳ್ಬೇಕಲ್ಲ. ಸಾಕಾಗುತ್ತೆ? ಎಷ್ಟು ಆಗ್ತದೆ, ಇನ್ನೊಮ್ಮೆ ಮಾಡಿ. ಅದಕ್ಕೆ ಹಾಕೊಳ್ತೀರಾ? ಒಂದು ಬೌಲಲ್ಲಿ ಹಾಕಿ ಇದನ್ನು. ಪಾವನ್ ಪೌಡ್ರ್ ಮಾಡ್ಕೊಂಡಾಯ್ತು. ಈಗ ಪೌಡ್ರ್ ಅಂತೂ ರೆಡಿ ಇದೆ. ಈಗ ಒಂದು ಗ್ಯಾಸ್ ಹಚ್ಚಿ. ಗ್ಯಾಸ್ ಬೇಕಾ? ಅಂದರೆ ಬಾಣಲೆ ಇಡಬೇಕಾ? ಬಾಣಲೆ ಇಡಬೇಕು. ಓಕೆ, ಬಾಣಲೆ ಇಡಬೇಕಲ್ಲ. ಇಟ್ಟಾದ್ಮೇಲೆ ಇನ್ನೀಗ ಆಯಿಲ್ ಹಾಕಿ ನಾವು ಎಣ್ಣೆ ಹಾಕುವ ಒಗ್ಗರಣೆಗೆ. ಉಪ್ಪಿಟ್ಟಂದರೆ ಮೊದಲಿಗೆ ಒಗ್ಗರಣೆ ಹಾಕಿಯೇ ಮಾಡೋದು. ಸೊ ನಾವು ಹಾಗೆ ಮಾಡುವ. ಸಾಸಿವೆ ತಗೋತಿದ್ರಾ? ಸಾಸಿವೆ, ಸ್ವಲ್ಪ ಉದ್ದಿನಬೇಳೆ ಹಾಕ್ಕೊಳ್ತೀವಿ. ಉದ್ದಿನಬೇಳೆ ಹಾಕ್ತಾರೆ. ಎರಡನ್ನೂ ಒಟ್ಟಿಗೆ ಹಾಕೊಳ್ತಿದ್ದೀರಲ್ಲ? ಹೌದು. ಆಮೇಲೆ ಈಗ ಎಲ್ಲರ ಮೋಸ್ಟ್ ಫೇವರೇಟ್ ಗೋಡಂಬಿ ಅಲ್ಲ? ಹೌದು, ಗೋಡಂಬಿ ಹಾಕುವ. ಗೋಡಂಬಿ ಯಾರಿಗದು ಆಗುದಿಲ್ಲ ಹೇಳಿದ್ರೆ ನೆಲಗಡ್ಡೆ ಹಾಕ್ಬೋದು. ನೆಲಗಡ್ಡೆಗಿಂತ ಗೋಡಂಬಿ ಎಷ್ಟು? ಗೋಡಂಬಿ ಹೌದು, ಕೆಲವರಿಗೆ ಅಂದರೆ ಕ್ಯಾಶ್ಯೂ ಅಲರ್ಜಿ ಇರ್ತದೆ, ಸೊ ಅವರು ನೆಲಗಡ್ಡೆ ಹಾಕ್ಬೋದು. ಪರಿಮಳ ನೋಡಿ, ಗೋಡಂಬಿ ಹಾಗೆ ಬರ್ತಾ ಉಂಟಲ್ಲ? ಹೌದು, ಗೋಡಂಬಿ, ಉದ್ದಿನ ಬೇಳೆ,
ಸಾಸಿವೆ ಚಡಪಡದೊಳಗೆ ಗೋಡಂಬಿ ಕರೆಕ್ಟಾಗಿ ಹೌದು ಅದು ಬೆಂದಿರುತ್ತೆ. ಬೆಂದಿತ್ತು. ಹೌದು. ಕಲರ್ ಚೇಂಜ್ ಆಗ್ತಾ ಬಂತಲ್ವಾ, ಸ್ವಲ್ಪ ಗ್ಯಾಸನ್ನು ಸಿಮ್ ಮಾಡುವ. ಹೌದಾ, ಸಾಸಿವೆ ಉಂಟು ಚಡಪಡದೊಳಗಂಟು ಚಟಪಟ ಆಗ್ತಾ ಉಂಟಲ್ಲ, ಈಗ ಇದಕ್ಕೆ ಈರುಳ್ಳಿ ಹಾಕ್ತಿದ್ದಾರೆ. ಈರುಳ್ಳಿ ಹಾಕುವ. ಓಕೆ, ಇದನ್ನ ಈರುಳ್ಳಿಯನ್ನು ಎಷ್ಟು ಚಿಕ್ಕದಾಗಿ ಕಟ್ ಮಾಡ್ಲಿಕ್ಕೆ ಆಗ್ತದೆ ಅಷ್ಟು ಹೌದು, ಮಾಡಿದ್ರೆ. ಹಾಂ ಸಣ್ಣ ಸಣ್ಣ, ನಿಮಗೆ ದೊಡ್ಡ ಬೇಕು ದೊಡ್ಡದು ಕೂಡ ಕಟ್ ಮಾಡ್ಬೋದು. ಹಾಂ, ಚಿಕ್ಕದಾದರೆ ಹೌದು ಬಾಯಿಗೆ ಕರೆಕ್ಟ್ ಹೌದು ಬಾಯಿಗೆ ಇದೆ. ಇನ್ನು ಟೊಮೆಟೊ ಹಾಕುವ. ಟೊಮೆಟೊ. ಓಕೆ, ಬೇಯಿಸಿದ ಬಟಾಣಿ. ಬೇಯಿಸಿದ ಬಟಾಣಿ. ಹೌದು, ಬೇಯಿಸಿದ ಬಟಾಣಿ ಗಮ್ಮತ್ತಿರ್ಬೋದು. ಹೌದು ಪಾವ್ ಭಾಜಿಗೆ ಈ ಥರ ಏನು ಬಟಾಣಿ ಹೌದು, ಎಲ್ಲ ಟೊಮೆಟೊ ಈರುಳ್ಳಿ ಬಟಾಣಿ ಎಲ್ಲ ಹಾಕ್ತೇವೆ ಅಲ್ವಾ. ಇದು ಪಾವಿದು ಉಪ್ಪಿಟ್ಟು ಅಲ್ವಾ. ಉಪ್ಪಿಟ್ಟಿದೆ, ಹಾಗಾಗಿ ಎಲ್ಲವನ್ನು ಬಿಡ್ಲಿಕ್ಕಿಲ್ಲ. ಹೌದು. ಇದಕ್ಕೆ ಕೂಡ ಯೂಸ್ ಮಾಡ್ತಾರೆ. ಬಟ್ ನೀವು ಈರುಳ್ಳಿ ಮತ್ತು ಟೊಮೆಟೊವನ್ನು ಕಟ್ ಮಾಡಿ ನೋಡಿದಾಗ ಉಂಟಲ್ಲ, ಸೇಮ್ ಒಂದೇ ಸೈಜ್ ಆಗಿದೆಲ್ಲ, ಹೌದು ಚೆನ್ನಾಗಿ ಒಂದು ಕಟ್ ಮಾಡಿದ್ರೆ ಜಾಸ್ತಿ ಇಲ್ಲ, ಸ್ವಲ್ಪ ದೊಡ್ಡ ಮಾಡಿ. ಈಗ ನಾವು ಸ್ವಲ್ಪ ಮಸಾಲೆ ಹಾಕುವ. ಓಕೆ, ಮೊದಲು ಸ್ವಲ್ಪ ಅರಿಶಿನ ಹುಡಿ ಹಾಕುವ. ಓಕೆ, ಸ್ವಲ್ಪ ಕಲರಿಗೆ ಕೂಡ ಒಳ್ಳೆಯದಾಗುತ್ತೆ. ಹೌದು, ಕಲರಿಗೆ ಒಳ್ಳೆಯದು, ನಮ್ಮ ಆರೋಗ್ಯಕ್ಕೂ ಒಳ್ಳೆಯದು. ಓಕೆ, ಖಾರಕ್ಕೆ ಎಷ್ಟು ಬೇಕಷ್ಟು ಮೆಣಸಿನ ಹುಡಿ ಹಾಕಬೇಕು. ಓಕೆ, ನಮ್ಮ ಮಸಾಲೆ ಪೌಡ್ರ್ ಅಂತ ಬಂದಾಗೆಲ್ಲ ನಾನು ಅವರದ್ದು ಮಸಾಲೆಯನ್ನೆಲ್ಲ ಯೂಸ್ ಮಾಡ್ಕೊಳ್ಬೋದಲ್ಲ. ಸ್ವಲ್ಪ ಇದು ಗರಂ ಮಸಾಲೆ. ಗರಂ ಮಸಾಲೆ ಇಷ್ಟನ್ನು ಹಾಕಿದ್ದೀರ. ಗ್ಯಾಸನ್ನು ಸ್ಲೋ ಮಾಡುವ. ಉಪ್ಪು ಲಾಸ್ಟಿಗೆ ಹಾಕೋದಾ? ಉಪ್ಪು ಲಾಸ್ಟಿಗೆ. ಓಕೆ, ನೀವು ಬಟಾಣಿ ಬೇಯಿಸುವಾಗ ಉಪ್ಪು ಹಾಕ್ಕೊಂಡಿದ್ರೆ? ಏನು ಹಾಕಲಿಲ್ಲ, ಖಾಲಿ ಬಟಾಣಿ ಬೇಯಿಸಿ ತಂದಿದೆ. ಓಕೆ, ಈಗ ನಾವು ಸ್ವಲ್ಪ ಕರಿಬೇವು. ಕರಿಬೇವು ಲಾಸ್ಟಿಗೆ ಹಾಕಿದ್ರೆ ಬೆಟ್ರಾ? ಲಾಸ್ಟಿಗೆ, ಹೌದು ಹೌದು. ಈಗ ಸ್ವಲ್ಪ ಓಕೆ, ನಾವು ಒಗ್ಗರಣೆಗೆ ಹಾಕಿದ್ರೆ ಫುಲ್ ಅದು ಫ್ರೈ ಆಗಿರುತ್ತಲ್ಲ. ಫ್ರೈ ಆಗಿರುತ್ತೆ ಅಲ್ವಾ, ಸೊ ಈಗ ನಾವು ಸ್ವಲ್ಪ ಸಣ್ಣ ಪೀಸ್ ಮಾಡಿ ಹಾಕೋ ಹೀಗೆ. ಓಕೆ, ನೋಡಿ ಕರಿಬೇವನ್ನು ಎಲ್ಲರೂ ಹೆಲ್ತಿ ಸೈಡಿಗೆ ಇಡ್ತಾರೆ ಅಂತೇಳಿ ಅದನ್ನು ಕೂಡ ಚಿಕ್ಕ ಹೌದು ಪೀಸ್ ಮಾಡಿ. ಯಾಕಂದ್ರೆ ನಮ್ಮ ದೇಹಕ್ಕೆ ಬಾರಿ. ಹೌದು, ಮನೆಯಲ್ಲೆಲ್ಲ ಕೆಲವರೆಲ್ಲ ಹೇಗೆ ಅಂತ ಹೇಳಿದ್ರೆ ಅದನ್ನು ಹೀಗೆ ಇಡೀ ಮಾಡಿ ಹಾಕ್ತಾರೆ. ಹೌದು, ಆಗ ಮಕ್ಕಳೆಲ್ಲ ಎಂತ ಮಾಡ್ತಾರೆ, ಅದನ್ನೆಲ್ಲ ಸೈಡಿಗೆ ಸೈಡಿಗೆ ಮಗುವಾಗ ಕರಿಬೇವು ಸೊಪ್ಪು. ಹೌದು, ಊಟದಲ್ಲಿ ಮೊದಲು ಸೈಡಿಗೆ ಇಡುವುದೇ ಕರಿಬೇವು. ಅದಕ್ಕೆ ಈ ಥರ ಪೀಸ್ ಮಾಡಿದರೆ ಸೈಡಿಗೆ ಇಡುವ ಕೆಲಸ ಇರುವುದಿಲ್ಲ. ಆಗ್ತಾ ಬಂತು. ಸ್ವಲ್ಪ ಇನ್ನೀಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ರೆ ಈಗ ಉಪ್ಪಿಗಿಂತ ರುಚಿ ಬೇರೆ ಇಲ್ಲಲ್ಲ. ಉಪ್ಪಿಗಿಂತ ರುಚಿ ಇಲ್ಲ, ತಾಯಿಗಿಂತ ಬಂಧುವಿಲ್ಲ. ಎಸ್, ನೋಡಿ ಎಂಥ ವಾಕ್ಯ. ಓಕೆ, ಸ್ವಲ್ಪ ಜಾಸ್ತಿನೇ ಹಾಕಿದ್ರೆ ಕಾಣ್ತಂತೆ ನನಗೆ. ಉಪ್ಪು ಅಂದರೆ ನಾನಲ್ಲಿ ಬಟಾಣಿಗೂ ನಾನು ಉಪ್ಪು ಹಾಕಿಲ್ಲ, ಅದೆಲ್ಲ ಎಳ್ಕೊಳ್ತದೆ. ಈಗ ಎಳ್ಕೊಳ್ತದೆ. ಮತ್ತೆ ಉಪ್ಪು ಜಾಸ್ತಿ ಆದರೆ ಏನು, ಉಪ್ಪು ತಿಂದರು ದಡ್ಡರೆಲ್ಲ ಕೂಡ ಹೇಳ್ತಾರಲ್ಲ. ಹೌದು ಹೌದು ಹಾಗೆ ಆಗ್ತಾ ಬಂತು. ಈಗ ಆಗ್ತಾ ಬಂತಲ್ಲ, ಕೊನೆಯಲ್ಲಿ ನಾವೀಗ ಮಾಡಿಟ್ಕೊಂಡ ಪಾವಿದ್ದು ಪುಡಿ ಇದೆಯಲ್ವಾ, ಹಾಂ ಅದನ್ನು ಗ್ಯಾಸ್ ಸ್ಲೋ ಮಾಡುವ. ಇದನ್ನು ಹಾಕ್ತಿದ್ರಲ್ಲ, ನಾವು ಎಷ್ಟು ಬೇಕಾದರೂ ಪಾವು ಪುಡಿ ಮಾಡ್ಕೊಳ್ಬೋದಲ್ಲ. ಹೌದು, ನಾವು ಈಗ ನಮಗೊಂದು 2 ಜನಕ್ಕೆ ನಾನು 3 ಪಾವನ್ನು ಪೌಡರ್ ಮಾಡ್ಕೊಂಡಿದ್ದೇನೆ. ಸಂಜೆದು ಟೀ ಟೈಮ್ ಸ್ನ್ಯಾಕ್ ಆದ್ರಿಂದ ಸಾಕಾಗ್ತದೆ. ಸಾಕಾಗುತ್ತಲ್ಲ. ನಾರ್ಮಲ್ ಆಗಿ ನಾವು ಉಪ್ಪಿಟ್ಟು ಅಂತ ಹೇಳಿದಾಗ ರವಾದಿಂದಲೆಲ್ಲ ಮಾಡೋದು. ಹೌದು ಹೌದು. ಇದಕ್ಕೆ ಮಸಾಲೆ ಕರೆಕ್ಟ್ ಬೇಕಲ್ಲ, ಈಗ ಬಟಾಣಿ ಅದೆಲ್ಲ ಹಾಕಿರೋದು. ಹಾಂ, ಮಸಾಲೆ ಇದು ಟೊಮೆಟೊ, ಈರುಳ್ಳಿ, ಖಾರದ ಪುಡಿ ಎಲ್ಲ. ಪರಿಮಳ ಅಂತೂ ಸೇಮ್ ನಾವೇನು ಉಪ್ಪಿಟ್ಟಿನ ಥರನೇ ಬರ್ತದೆ. ಉಪ್ಪಿಟ್ಟಿನ ಪರಿಮಳನೇ ಬರ್ತದೆ. ಒಂದು ಮಾತ್ರ ಪಾವ್ ಮಸಾಲೆ ಉಪ್ಪಿಟ್ಟಿದ್ದು. ಇಷ್ಟು ಒಂದು ನಿಮಿಷ ಎಲ್ಲ ಚೆನ್ನಾಗಿ ಹಿಡ್ಕೊಳ್ಳುವವರೆಗೆ ನಾವು ಮಿಕ್ಸ್ ಮಾಡಬೇಕಿದೆ ಅಷ್ಟೇ. ಇವಾಗ ಗೊತ್ತಾಗ್ತದೆ ನೋಡಿ, ಅದು ನೀವು ಎಷ್ಟು ಚಿಕ್ಕದಾಗಿ ಹಚ್ಕೊಂಡಿದ್ರೆ ಯಾವುದು ಈರುಳ್ಳಿ ಮತ್ತು ಟೊಮೆಟೊ. ಹೌದು, ಕರೆಕ್ಟಾಗಿ ಮಿಕ್ಸ್ ಆಗಿದ್ದಕ್ಕೆ. ಈಗ ಆಯಿತು, ಗ್ಯಾಸ್ ಆಫ್ ಮಾಡ್ಕೊಳ್ಳಿ. ಆಲ್ಮೋಸ್ಟ್ ರೆಡಿ ಅಲ್ಲ? ಆಲ್ಮೋಸ್ಟ್ ರೆಡಿ ಆಯ್ತು. ಇನ್ನೇನಿದೆ, ಇನ್ನು ಸರ್ವಿಂಗ್ ಪ್ಲೇಟ್ ಅಲ್ಲ. ಓಕೆ, ಈಗ ಸರ್ವ್ ಮಾಡೋದಲ್ಲ. ನೋಡಿ ಚೆನ್ನಾಗಿ ಮಿಕ್ಸ್ ಆಯ್ತು ನಮ್ಮದು ಬಟಾಣಿ, ಗೇರು ಬೀಜ, ಈರುಳ್ಳಿ, ಟೊಮೆಟೊ, ಕರಿಬೇವು. ಇನ್ನೀಗ ಸರ್ವಿಂಗ್ ಪ್ಲೇಟ್ ತಗೊಳ್ಳುವ. ಓಕೆ,
ಸರ್ವ್ ಮಾಡೋದು ಮಾತ್ರ ಬಾಕಿಲ್ಲ. ಬಾಕಿ ಕಲರ್ ಕೂಡ ಕರೆಕ್ಟಾಗಿ ಬಂದಿದೆಯಲ್ಲ? ಹೌದು. ಕಲರ್ ಆಗಿ ಮತ್ತೆ ನೋಡಿ ಬಿಡಿ ಬಿಡಿಯಾಗಿ ಬಂದಿದೆ. ಹೌದು ಹೌದು. ಓಕೆ, ಈಗ ಇಷ್ಟು ಕೂಡ ಸರ್ವ್ ಮಾಡ್ಬೋದು. ನಾವು ಸ್ವಲ್ಪ ಅದಕ್ಕೆ ಮೇಲ್ಗಡೆಯಿಂದ ಈಗ ಮಕ್ಕಳಿಗೆ ಸ್ವಲ್ಪ ಹಣ್ಣು ತಿನ್ನದವರಿಗೆ ಸ್ವಲ್ಪ ನಾವು ಈ ಥರ ದಾಳಿಂಬೆ ಪ್ಲೇಟ್ ಫುಲ್ ಖಾಲಿ ಆಗ್ಬೋದು. ದಾಳಿಂಬೆ ಹಾಕಿದ್ರೆ ಚೆನ್ನಾಗಿರುತ್ತಲ್ಲ? ಚೆನ್ನಾಗಿರ್ತದೆ, ಅದೊಂಥರ ಸ್ವೀಟ್ನೆಸ್, ಚೆನ್ನಾಗಿ ಹುಳಿ ಹುಳಿ ಹಾಗೆ ಸ್ವಲ್ಪ ಚಂದ ಬರ್ತದೆ, ಅದು ಒಳ್ಳೇದಾಗ್ತದೆ, ಟೇಸ್ಟಿ. ಸ್ವಲ್ಪ ಮಿಕ್ಸ್ಚರ್ ಹಾಕಿದ್ರ ಚಟ್ಪಟ್ ಆಗ್ಲಿಕ್ಕೆ ಸೇವ್ ಹಾಕು. ಸಂಜೆದು ಟೀ ಟೈಮ್ ಸ್ನಾಕ್ ಅಲ್ವಾ, ಸ್ವಲ್ಪ ಸ್ಪೈಸಿ ಇದ್ರೆ ಸಂಜೆ ಟೈಮಿಗೆ ಸಿಕ್ಕಿದ್ರೆ ಇದು ಈ ತರ ಮಾಡಿ ಹೌದು. ಗಮ್ಮತ್ ಖಾಲಿ ಮಾಡೋದು. ಲಾಸ್ಟಿಗೊಂದು ಕೊತ್ತಂಬರಿ ಸೊಪ್ಪು. ಅದು ಚಾಟ್ಸ್ ಅಂದ್ರೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಬೇಕು. ಹಾಕಿ ಹಾಕ್ತಾರಲ್ಲ ನೋಡಿ, ಕಲರ್ಫುಲ್ ಆದ ಪಾವ್ ಮಸಾಲ ಉಪ್ಪಿಟ್ಟು ರೆಡಿ ಅಲ್ಲ? ನೋಡ್ಲಿಕ್ಕೆ ಚೆನ್ನಾಗಿ ಉಂಟು. ಇದನ್ನಂತೂ ಈ ತರ ಎಲ್ಲ ನಾವು ಸಿಕ್ಕಿದ್ರೆ ಬಿಡೋದೇ ಇಲ್ಲ, ಫುಲ್ ಖಾಲಿ ಮಾಡೋದು. ನಮಗೆ ಈ ತರ ನಾವು ಸಂಜೆ ಟೈಮ್ ಇವನಿಗೆ ಎಲ್ಲ ಹೊರಗೆ ಹೋಗಿ ಚಿಕ್ಕ ಚಿಕ್ಕ ಗಾಡಿಗಳೆಲ್ಲ ಹಾಗೆ ಇದೇ ತರ ಮಾಡಿ ಕೊಡ್ತಾರೆ. ಸ್ಟ್ರೀಟ್ ಫುಡ್ ಎಲ್ಲ ನೋಡ್ಲಿಕ್ಕೆ ಚೆನ್ನಾಗುಂಟು. ನೀವು ಮೇಲ್ಗಡೆ ದಾಳಿಂಬೆ ಎಲ್ಲ ಹಾಕಿದ್ದು ಟೇಸ್ಟ್ ಅಂತೂ ಗಮ್ಮತ್ ಇರ್ಬೋದು. ಟೇಸ್ಟ್ ನೋಡೋದಾಗಿದ್ರೆ ಈಗ ಓಕೆ, ಅನುರಾಧ ಮ್ಯಾಮ್ ಸಾಕಾಗಿರುವಂತಹ ಪಾವ್ ಮಸಾಲ ಉಪ್ಪಿಟ್ಟು ರೆಡಿ ಮಾಡಿ ಕೊಟ್ಟಿದ್ದಾರೆ. ನೋಡ್ಲಿಕ್ಕಂತೂ ಚೆನ್ನಾಗುಂಟು, ಟೇಸ್ಟ್ ಅಂತೂ ಗಮ್ಮತ್ ಆಗಿರ್ಬೋದು. ನಾನು ಟೇಸ್ಟ್ ಮಾಡೋಕೆ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಪಾವ್ ಮಸಾಲ ಉಪ್ಪಿಟ್ಟು ತಯಾರಿಸುವ ವಿಧಾನ. ಮೊದಲಿಗೆ ಪಾವನ್ನು ತರಿತರಿಯಾಗಿ ಪುಡಿ ಮಾಡಿಕೊಳ್ಳಿ. ನಂತರ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ, ಉದ್ದಿನ ಬೇಳೆ, ಗೋಡಂಬಿ ಹಾಕಿ ಹುರಿದು ಸಣ್ಣಗೆ ಹೆಚ್ಚಿದ ಈರುಳ್ಳಿ, ಟೊಮ್ಯಾಟೊ, ಬೇಯಿಸಿದ ಬಟಾಣಿ ಹಾಕಿ ಹುರಿದು ಬೇಯಿಸಿ. ಟೊಮ್ಯಾಟೊ ಸ್ವಲ್ಪ ಬೆಂದ ನಂತರ ಅರಿಶಿನ ಪುಡಿ, ಮೆಣಸಿನ ಪುಡಿ, ಗರಂ ಮಸಾಲಾ ಪುಡಿ, ಕರಿಬೇವು, ರುಚಿಗೆ ತಕ್ಕಷ್ಟು ಉಪ್ಪು, ಪಾವ್ ಪುಡಿ ಹಾಕಿ ಬೆರೆಸಿಕೊಳ್ಳಿ. ಈಗ ಪಾವ್ ಮಸಾಲ ಉಪ್ಪಿಟ್ಟು ತಯಾರು. ದಾಳಿಂಬೆ ಬೀಜ, ಸೇವ್ ಹಾಗೂ ಕೊತ್ತಂಬರಿ ಸೊಪ್ಪು ಉದುರಿಸಿ ಸರ್ವ್ ಮಾಡಿ. ಓಕೆ, ನೋಡಿದ್ರಲ್ಲ ಪಾವ್ ಮಸಾಲ ಉಪ್ಪಿಟ್ಟು ಹೇಗೆ ಮಾಡೋದು ಅಂತ. ನಾನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇವಾಗ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ. ವಿರಾಮದೊಳಕ ಮತ್ತೆ ವಿಜಯಲಕ್ಷ್ಮಿ ಹೋಮ್ ಅಪ್ಲೈನ್ಸಸ್ ಹಾಗೂ ಗ್ರೈಂಡರ್ಸ್ ಅರ್ಪಿಸುವ ನಮ್ಮ ಸೌರುಚಿ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ ಡಬಲ್ ಸ್ಟಾರ್ ಅವಲಕ್ಕಿ ಹಾಗೂ ಕುಶಲಕ್ಕಿ, KC ಶುದ್ಧ ಹಸುವಿನ ತುಪ್ಪ, ನಾನಾ ಮಸಾಲ, ಪುಸ್ನಾಪುರದ ಐಶ್ವರ್ಯ KT ಸ್ಪೆಷಲ್ ಟೀ, ಹಾಗೆಯೇ ವಿದ್ಯಾರ್ಥಿ. ಓಕೆ, ಅನುರಾಧ ಮ್ಯಾಮ್ ಸಾಗದಾಗಿರುವಂತಹ ಪಾವಿದು ಉಪ್ಪಿಟ್ಟು ರೆಡಿ ಮಾಡಿರ್ತಾರೆ, ಗಮ್ಮದಾಗಿ ಕಾಣ್ತೊಟ್ಟು. ನಾನು ಅದನ್ನು ಟೇಸ್ಟ್ ಮಾಡೋಕ್ಕೆ ಮುಂಚೆ ಈಗ ಇನ್ನೊಂದು ಸ್ಪೆಷಲ್ ಡಿಶ್ ಮಾಡ್ತಾನೆ ಅಂತ ಹೇಳಿದರು. ಏನು ಅಂತ ಅವ್ರಿಗೆ ಕೇಳೋಣ. ಎಸ್ ಮ್ಯಾಮ್, ಇವಾಗ ಏನು ಹೇಳಿದ್ದು ನೀವು? ಇನ್ನೊಮ್ಮೆ ನಾವು ಸಲಾಡ್ ಮಾಡುವ. ಸಮ್ಮರ್ ಸೀಸನ್ ಅಲ್ವಾ, ಸಮ್ಮರ್ ಸೀಸನ್ ಒಂದು ಸಲಾಡ್, ಹೆಲ್ದಿ ಆಗಿರುವಂಥ ಸಲಾಡ್. ನಾರ್ಮಲ್ ಆಗಿ ನಮಗೆ ಸಮ್ಮರ್ ಸೀಸನ್ಗೆ ತಂಪು ತಂಪು ಆ ಥರದ್ದು ಬೇಕು, ಆ ಥರ ಹೆಲ್ದಿ ಬೇಕಲ್ಲ. ಓಕೆ, ಸ್ಟಾರ್ಟ್ ಮಾಡುವ. ಮೊದಲು ಒಂದು ಸೌತೆಕಾಯಿ ತಗೊಳ್ಳುವ. ಸೌತೆಕಾಯಿ ಸಲಾಡ್ ಅಂತ ಬಂದಾಗ ಸೌತೆಕಾಯಿ ಬೇಕು. ಸೊ ಮೊದಲು ಕಟ್ ಮಾಡ್ಕೊಳ್ಳುವ. ಓಕೆ, ಸಿಪ್ಪೆ ತೆಗೆಯುವ ಇದ್ರದ್ದು. ಹಾಗೂ ಹಾಕ್ಬೋದಾ? ಹಾಗೂ ಹಾಕ್ಬೋದು, ಆದರೆ ಕೆಲವು ಮಕ್ಕಳೆಲ್ಲ ಸಿಪ್ಪೆ ಇಷ್ಟಪಡೋದಿಲ್ಲ ಅಲ್ಲ. ಸೊ ನಾವೀಗ ಸಿಪ್ಪೆ ತೆಗೆದು ಹಾಕ್ಬೋದು. ಇದೆಲ್ಲ ಹೀಗೆ ನಮ್ಮದು ಏನು ಬೇಕು ಅಂತಿಲ್ಲ, ಹೀಗೆ ತಿನ್ನುವಂಥದ್ದಲ್ಲ? ಹೌದು, ಹೀಗೆ ತಿನ್ನುವಂಥದ್ದು. ಇದು ಕೂಡ ಹಾಗೆ ಸಂಜೆ ಹೊತ್ತಿಗೆ ಯಾರು ಡಯಟ್ ಮಾಡೋರು ಇದ್ರೆ ಅವರಿಗೂ ಹೆಲ್ದಿ ಫುಡ್ ಇದು. ಕೆಲವರು ಖಾಲಿ ಸೌತೆಕಾಯಿ ತಿಂತಾರೆ. ಹೌದು ಹೌದು, ಖಾಲಿ ಸೌತೆಕಾಯಿ ತಿನ್ನೋ ಬದಲು ಸ್ವಲ್ಪ ಇದು ಚೇಂಜ್ ಅಷ್ಟೇ. ಓಕೆ, ಅಷ್ಟು ಅದನ್ನೀಗ ಕರೆಕ್ಟಾಗಿ ಕಟ್ ಮಾಡ್ಕೊಳ್ಬೇಕಲ್ಲ. ಈಗ ನಾವೆಲ್ಲ ಕ್ಲೀನ್ ಮಾಡಿ ಆಯ್ತಲ್ಲ, ಈಗ ನಾವೀಗ ಇದನ್ನು ಸಣ್ಣ ಸಣ್ಣ ಕಟ್ ಮಾಡ್ಕೊಳ್ಳುವ. ಸಲಾಡಿಗೆ ಕಟ್ ಮಾಡೋಕಷ್ಟು? ಹೌದು, ತುಂಬ ಸಣ್ಣದಲ್ಲ, ಸ್ವಲ್ಪ ದೊಡ್ಡ ಪೀಸ್. ಹೌದು, ದೊಡ್ಡ ಪೀಸ್. ಒಂದು ಬೌಲ್ ತಗೊಂಡು ಬೌಲ್ಗೆ ನಾವು ಕಟ್ ಮಾಡಿದ್ದನ್ನು ಹಾಕೊಳ್ಳುವ. ಸಾಧಾರಣ ನಾವೀಗ ಸಾಂಬಾರಿಗೆಲ್ಲ ಹೇಗೆ ಕಟ್ ಮಾಡ್ತೀವಿ? ಹೌದು, ಆ ಥರ ಸಾಂಬಾರು. ಹೌದು, ಓಕೆ, ರೆಡಿ ಅಲ್ಲ? ಸೌತೆಕಾಯಿ ರೆಡಿ ಆಯಿತು. ಈಗ ನಾವು ಒಂದು ಒಗ್ಗರಣೆ ಇಟ್ಕೊಳ್ಳುವ. ಇದಕ್ಕೆ ಒಗ್ಗರಣೆ ಹಾಕಿ ಉಂಟಾ? ಹೌದು, ಹಾಗಾದರೆ ಒಗ್ಗರಣೆ ಬೇಕಲ್ಲ. ಫಾಸ್ಟಿಗೆ ಆದರೆ ಒಲೆ ಉರಿಸ್ಬೇಕಲ್ಲ. ಒಲೆ ಉರಿಸ. ಎಣ್ಣೆ ಹಾಕಿದ್ಮೇಲೆ ಸೊ ನಾವೀಗ ಇದಕ್ಕೆ ಸಾಸಿವೆ ಹಾಕುವ. ಸಾಸಿವೆ ಹಾಕಿದ್ರಲ್ಲ, ಗ್ಯಾಸ್ ಆಫ್ ಮಾಡಿಬಿಡಿ. ಆಫ್ ಮಾಡೋದಾ? ಆಫ್ ಮಾಡಿ. ಚಟಪಟ ಆಯ್ತಲ್ಲ, ಈಗ ನಾವೀಗ ಈ ಕರಿಬೇವನ್ನು ಕೂಡ ಹಾಗೆ ಸಣ್ಣ ಕಟ್ ಮಾಡಿಕೊಂಡು ಹಾಕುವ.
ಓಕೆ, ಕರಿಬೇವು ಮತ್ತು ಸಾಸಿವೆ. ಸಾಸಿವೆ ಬೇರೆ ಬೇರೆ ಏನು ಬೇಡ. ಈಗ ನಾವು ಕಟ್ ಮಾಡಿಕೊಂಡ ಇದಕ್ಕೆ ಹಾಕುದು. ನಮಗೆ ಇದಕ್ಕೆ ಸ್ಪೆಷಲ್ ಇಂಗ್ರೀಡಿಯೆಂಟ್ ನಾವು ಕೊತ್ತಂಬರಿ ಸೊಪ್ಪು ಮತ್ತು ಹಸಿಮೆಣಸಿನಕಾಯಿ ಚಟ್ನಿ ಮಾಡ್ಕೊಂಡು ಬಂದಿದ್ದೇನೆ. ಹೌದು, ಇದನ್ನು ಕೊತ್ತಂಬರಿ ಸೊಪ್ಪು ಮತ್ತು ಹಸಿಮೆಣಸಿನಕಾಯಿ. ಹೌದು, ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಸಿಮೆಣಸಿನಕಾಯಿ. ಅದಕ್ಕೆ ಉಪ್ಪು ಎಲ್ಲ ಹಾಕಿದ್ರು? ಉಪ್ಪಿಲ್ಲ, ನಾವು ಮತ್ತೆ ಹಾಕುದು. ಓಕೆ ಸರ್, ಖಾಲಿ ಹಸಿಮೆಣಸು ಮತ್ತು ಹೌದು, ಹಸಿಮೆಣಸು ಮತ್ತು ಕೊತ್ತಂಬರಿ ಸೊಪ್ಪು. ಓಕೆ, ಇದನ್ನು ಮಿಕ್ಸ್ ಮಾಡಿ ಇದನ್ನು. ಓಕೆ, ಇದಂತೂ ಖಾರ ಖಾರ ಇರ್ಬೋದು ಕಾಣುತ್ತಾ? ಖಾರ ಖಾರ, ಹೌದು. ಇದು ನನ್ನ ಫ್ರೆಂಡ್ ಮನೆಯಲ್ಲಿ ಮಾಡಿಕೊಟ್ಟದ್ದು. ಹೌದಾ? ತುಂಬ ಟೇಸ್ಟಿಯಾಗಿತ್ತು. ಸೊ ನಾನಿಲ್ಲಿ ಎಲ್ಲ ವೀಕ್ಷಕರಿಗೂ ಗೊತ್ತಾಗಲಿ ಅಂತ. ಓಕೆ, ಫ್ರೆಂಡ್ ಮನೆಯಿಂದ ಅಲ್ಲೇ ಪ್ಲಾನಿಂಗ್ ಹಾಕಿದ್ರಲ್ಲ? ಹೌದು, ಮಾಡಿದರೆ ಇದನ್ನು ನಮ್ಮ ಸುರೇಶ್ ಅಡಿ ಮನೆ ಮಾಡಬೇಕು. ಈಸಿ, ರಪ್ಪ ಕೂಡ ಆಗ್ತದೆ. ಹೌದು. ಇನ್ನೀಗ ಉಪ್ಪು, ಎಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕು. ಓಕೆ, ಈ ಸಲಾಡ್ ಅಂತ ಬಂದಾಗ ಸ್ವಲ್ಪ ಹುಳಿ ಇರುತ್ತೆ, ಕೆಲವರು ಮೊಸರು ಹಾಕ್ತಾರೆ, ಮಜ್ಜಿಗೆ. ಹೌದು ಹೌದು, ಇದೆಲ್ಲ ಇದು ಕೊನೆಗೆ ನಾವೀಗ ನಿಂಬೆ ರಸ ಹಾಕುವ. ನಿಂಬೆ ಹಾಕಿದ್ರ? ಓಕೆ, ಈಗ ನಿಂಬೆ ರಸ ಹಾಕುವ. ರಸ ಜಾಸ್ತಿ ಹುಳಿ ಆದರೂ ಅದು ಕೂಡ ಜಾಸ್ತಿ ಹುಳಿ ಬೇಡ, ಸ್ವಲ್ಪ. ಆಲ್ಮೋಸ್ಟ್ ರೆಡಿ ಅಂತಲೇ ಹೇಳ್ಬೋದು. ಆಯ್ತು, ರೆಡಿ ಆಯ್ತು. ಈಗ ಮಕ್ಕಳಿಗೆ ತುಂಬಾ ಖಾರ ಬೇಡ ಅಂತಾದ್ರೆ ನಮ್ಮ ಬೆಲ್ಲದ ಪುಡಿ ಸಿಗ್ತದೆ, ಬೆಲ್ಲದ ಹುಡಿ ಸ್ವಲ್ಪ ಸ್ಪ್ರಿಂಕಲ್ ಮಾಡಿ ಕೊಡ್ಬೋದು. ಸೇಮ್ ಇದೆ, ಇಷ್ಟೇ ಹಾಕಿ ಮೇಲ್ಗಡೆ ಸ್ವಲ್ಪ ಬೆಲ್ಲದ. ನಾನು ಇಲ್ಲಿ ಹಾಕಿಲ್ಲ. ನಾರ್ಮಲ್ ಆಗಿ ಈಗ ಮಕ್ಕಳೆಲ್ಲ ತಿನ್ನೋದು ತಿಳಿದ್ರೆ ಬೆಲ್ಲದ ಹುಡಿ ಸ್ವೀಟ್ ಸ್ವೀಟ್ ಇರುತ್ತೆ, ಆಗ ಜಾಸ್ತಿ ಖಾರವನ್ನು ಸ್ವಲ್ಪ ಅವಾಯ್ಡ್ ಮಾಡಲಿಕ್ಕೆ. ಓಕೆ, ಅದಕ್ಕೆ ಸರ್ವ್ ಮಾಡಿ. ಟ್ರಿಕ್ಸ್ ಅಲ್ಲ ನಿಮ್ಮದು, ಮಕ್ಕಳೆಲ್ಲ ತಿನ್ಬೇಕು ಅಂತ. ಓಕೆ, ನೋಡಿ ಒಳ್ಳೆ ಮಿಕ್ಸ್ ಆಗಿ ಆಯ್ತು ಎಲ್ಲ. ಈಗ ಸರ್ವ್ ಮಾಡುವ. ಓಕೆ, ಸಮ್ಮರ್ ಸೀಸನ್ಗೆ ರೆಡಿ ಆಗಿದೆ ಸಲಾಡ್ ಅಲ್ಲ, ಸೌತೆಕಾಯಿದು. ನಾರ್ಮಲ್ ಆಗಿ ನಾವು ಸಲಾಡ್ ತಿಂತೇವೆ, ಬಟ್ ಈ ಥರದ ಸಲಾಡ್ ಸ್ಪೆಷಲ್ ಆಗಿ ನೀವೇ ಅನುರಾಧ ಮ್ಯಾಮ್ ಹೇಳ್ಕೊಟ್ಟಿದ್ದು. ಏನು ಅದಕ್ಕೆ ಕಾಯಿ ಮೆಣಸು ಮತ್ತು ಇದರದ್ದು ಮಸಾಲೆ ಚಟ್ನಿ ಹಾಕಿದ್ರಲ್ಲ, ಟೇಸ್ಟ್ ಅಂತೂ ಗಮದಾಗಿರ್ಬೋದು. ಮತ್ತು ಈಗ ನಾರ್ಮಲ್ ಆಗಿ ಡಯಟ್ ಮಾಡೋರಿಗೆಲ್ಲ, ನೀವು ಹೇಗೂ ಡ್ಯಾನ್ಸ್ ಎಲ್ಲ ಮಾಡ್ತಾ ಇರ್ತೀರಾ ಅಂಥವರಿಗೆಲ್ಲ ಇದೆಲ್ಲ ಯೂಸ್ ಆಗುತ್ತಲ್ಲ. ಓಕೆ, ಟೇಸ್ಟ್ ನೋಡೋದಾಗಿದ್ರೆ. ಓಕೆ, ಅನುರಾಧ ಮ್ಯಾಮ್ ಸ್ಪೆಷಲ್ ಆಗಿ ಸೌತೆಕಾಯಿಯ ಮಸಾಲಾ ಸಲಾಡ್ ರೆಡಿ ಮಾಡಿಕೊಟ್ಟಿದ್ದಾರೆ. ನಾನು ಟೇಸ್ಟ್ ಮಾಡೋಕೆ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೋಬೋದು. ಕುಕುಂಬರ್ ಸಾಲಡ್ ತಯಾರಿಸುವ ವಿಧಾನ. ಮೊದಲಿಗೆ ಸಿಪ್ಪೆ ರಹಿತ ಸೌತೆಕಾಯಿ ಹೋಳುಗಳನ್ನ ಸ್ವಲ್ಪ ಎಣ್ಣೆಯಲ್ಲಿ ಸಾಸಿವೆ, ಕರಿಬೇವು ಹಾಕಿ ಒಗ್ಗರಣೆ ಮಾಡಿಕೊಂಡು ಕೊತ್ತಂಬರಿ ಸೊಪ್ಪು ಹಾಗೂ ಹಸಿಮೆಣಸಿನ ಚಟ್ನಿ, ರುಚಿಗೆ ತಕ್ಕಷ್ಟು ಉಪ್ಪು, ನಿಂಬೆ ರಸ ಹಾಕಿ ಬೆರೆಸಿಕೊಳ್ಳಿ. ಈಗ ತಂಪಾದ ಕುಕುಂಬರ್ ಸಾಲಡ್ ತಯಾರು. ಅಡುಗೆ ಅಂತೂ ರೆಡಿ ಆಗಿದೆ. ಯಾವ್ದು ನೋಡೋದು ಟೇಸ್ಟ್? ಫಸ್ಟಿಗೆ ಪಾವ್ ಮಸಾಲ ಉಪ್ಪಿಟ್ಟಲ್ಲ ತಗೊಳ್ಳಿ. ನೀವು ಕೂಡ ಗರಿಯಾಗಿಂಟು ದಾಳಿಂಬೆಲ್ಲ ಒಟ್ಟಿಗೆ ಬರಬೇಕಲ್ಲ? ಒಟ್ಟಿಗೆ, ಹೌದು. ಏನು ಬಟಾಣಿ ಕಾಳು ಕೂಡ ನೋಡಿಸುವಾಗ ಟೇಸ್ಟ್ ಅಂತೂ ಗಮತ. ಸಂಜೆ ಟೈಮಿಗೆಲ್ಲ ಟೀ ಜೊತೆಲ್ಲ ಇದು ಫುಲ್ಲು ಕಾಯಿ ಮಾಡ್ಬೋದು. ಟೇಸ್ಟ್ ನಾರ್ಮಲ್ ಆಗಿ ನಾವು ಉಪ್ಪಿಟ್ಟು ಏನು ತಿಂತೇವೆ ಅದಕ್ಕಿಂತ ಇದು ಡಬಲ್ ಟೇಸ್ಟ್ ಆಗಿಂಟು. ಯಾರು ಉಪ್ಪಿಟ್ಟು ಅಂತೇಳಿ ಏನು ಅವಾಯ್ಡ್ ಮಾಡುವಂಗಿಲ್ಲ, ಅಷ್ಟು ಚೆನ್ನಾಗಿ ಬಂದಿದೆ. ಇನ್ನೊಂದು ಸಲಾಡ್ ಅಲ್ಲ? ಸಲಾಡ್. ಓಕೆ, ಮಸಾಲೆ ಜೊತೆ ತಗೋಬೇಕಲ್ಲ. ಚೆನ್ನಾಗುಂಟು. ಲೈಟ್ ಖಾರ ಇದೆ ಅಲ್ಲ? ಈ ಥರ ಖಾರ ಇದ್ದರೆ ಎಲ್ಲರೂ ತಿನ್ಬೋದು, ಮಕ್ಕಳು ಕೂಡ ತಿನ್ಬೋದು. ನಾರ್ಮಲ್ ಆಗಿ ನಾವು ಸೌತೆಕಾಯಿ ಹೀಗೆ ತಿನ್ನೋದಕ್ಕಿಂತ ಈ ಥರ ಸಲಾಡ್ ಮಾಡಿ ತಿಂದರೆ ಆರೋಗ್ಯಕ್ಕೆ ಒಳ್ಳೆಯದು. ಮತ್ತು ಈಗ ಸಲಾಡ್ ತಿಳುವಂಥದ್ದು ನಮಗೆ ಹೇಗೆ ಮಜ್ಜಿಗೆ ಮೊಸರದೆಲ್ಲ ಏನು ತಿಂತೇವೆ, ಬಟ್ ಈ ಥರದ್ದು ಸ್ಪೆಷಲ್ ಆಗಿ ಮಾಡಿ ತಿನ್ಬೋದು. ಹೌದು, ಚೆನ್ನಾಗಿದೆ, ಟೇಸ್ಟಿಯಾಗಿದೆ. ಹೇಗೆ ಅನ್ನಿಸ್ತು ನಿಮಗೆ? ತುಂಬ ಖುಷಿ ಆಯಿತು. ನನ್ಗೆ ಗೊತ್ತಿದ್ದಂಥ ಅಡುಗೆನೆಲ್ಲ ವೀಕ್ಷಕರಿಗೆ ನಾನು ಶೇರ್ ಮಾಡ್ಕೊಂಡಿದ್ದೇನಲ್ವಾ, ಸೊ ತುಂಬ ಖುಷಿ ಆಯಿತು. ಸ್ಪೆಷಲ್ ಆಗಿ ನಿಮ್ಮ ಫ್ರೆಂಡ್ನವರಿಗೆ ಥ್ಯಾಂಕ್ಸ್ ಹೇಳ್ಬೇಕು, ಅಂದರೆ ಈ ಥರದ್ದು ಸಲಾಡ್ ಕೂಡ ಹೇಳ್ಕೊಟ್ಟಿದ್ದಾರೆ. ಹಾಗಾಗಿ ಇನ್ನೂ ಕೂಡ ಈ ಥರದ್ದು ಸ್ಪೆಷಲ್ ಡಿಶ್ ಹೇಳ್ಕೊಡಿ ಅಂತ. ಇವತ್ತಿನ ಈ ಒಂದು 2 ಡಿಶ್ ಕೂಡ ಚೆನ್ನಾಗಿ ಬಂದಿದೆ. ಹಾಗಾಗಿ ನಮ್ಮ ಈ ಒಂದು ಕಾರ್ಯಕ್ರಮ ಒಂದು 2 ಡಿಶ್ ಹೇಳ್ಕೊಡ್ಬೇಕು ನಿಮಗೆ. ಸಂತೋಷ್ ರೈಸ್ ಮಿಲ್ಸ್ ಅವರ ಡಬಲ್ ಸ್ಟಾರ್ ಅವಲಕ್ಕಿ ಹಾಗೂ ಕುಚ್ಚಲಕ್ಕಿ ಇವರ ಕಡೆಯಿಂದ ಒಂದು ಚಿಕ್ಕ ಗಿಫ್ಟ್, ಜೊತೆಗೆ ಸ್ಪೆಷಲ್ ಆಗಿ ನಾನಾ ಮಸಾಲ ಇವರ ಕಡೆಯಿಂದ ಕೂಡ ಒಂದು ಚಿಕ್ಕ ಗಿಫ್ಟ್. ಥ್ಯಾಂಕ್ ಯು. ಓಕೆ, ಅನುರಾಧ ಮ್ಯಾಮ್ ಸಾಗಲಾಗಿರುವಂತಹ ಪಾವು ಉಪ್ಪಿಟ್ಟು 2 ಕೂಡ ಚೆನ್ನಾಗಿ ಮಾಡಿದ್ದಾರೆ. ಇನ್ನೊಂದು ಸ್ಪೆಷಲ್ ಆಗಿ ಸೌತೆಕಾಯಿಯ ಮಸಾಲ ಸಲಾಡ್ 2 ಕೂಡ ಚೆನ್ನಾಗಿ ಮಾಡಿದ್ದಾರೆ, ಟೇಸ್ಟಿಯಾಗಿ ಮಾಡಿದ್ದಾರೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಇಲ್ಲಿಗೆ ನಿಲ್ಲಿಸ್ತಿದ್ದೇವೆ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಜಯಲಕ್ಷ್ಮಿ ಗ್ರೈಂಡರ್ಸ್ ಅಂಡ್ ಹೋಮ್ ಅಪ್ಲಯನ್ಸಸ್.
ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ ಡಬಲ್ ಸ್ಟಾರ್, ಸಂತೋಷ್ ಕುಚಲಕ್ಕಿ ಹಾಗೂ ಅವಲಕ್ಕಿ, ಪ್ಯೂರ್ ಅಂಡ್ ಫ್ರೆಶ್ ಕೆಸಿ ಕೌಗಿ ಸಿನ್ಸ್ 1965, ನಾನಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ದಾರ್, ವಿದ್ಯಾ ಕಾಫಿ, ಐಶ್ವರ್ಯ ಕೆಟಿ ಸ್ಪೆಷಾಲಿಟಿ. Oh, that's nice, Arati. Seema, just run, run, run. ಇದೇಗೆ ಎಲ್ಲಾ ಗೃಹಿಣಿಯರು ತುಂಬಾ ಖುಷಿಯಾಗಿದ್ದಾರೆ. ವಿಜಯಲಕ್ಷ್ಮಿ ನಮ್ಮ ಪರ್ಫೆಕ್ಟ್ ಕಿಚನ್ ಕಂಪ್ಯಾನಿಯನ್. ಅದು ನಮ್ಮ ಎಲ್ಲಾ ಕೆಲಸಗಳನ್ನ ಸುಲಭವಾಗಿ ಮತ್ತು ಪರಿಪೂರ್ಣತೆಯಿಂದ ಮಾಡುತ್ತದೆ.